ಕಲ್ಲಿದ್ದಲು ಆಧಾರಿತ ಮೀನು ಸಂಸ್ಕರಣಾ ಕಂಪನಿ ಮುಚ್ಚಲು ಒತ್ತಾಯಿಸಿ ಪರಿಸರಕ್ಕೆ ಮಾರಕವಾದ ಕಂಪನಿಯ ವಿರುದ್ಧ ಕ್ರಮ ಜರುಗಿಸಲು ವಿಫಲವಾದ ಜಿಲ್ಲಾಡಳಿತದ ಧೋರಣೆ ಖಂಡಿಸಿ ಕೋಡಿಕೋಟೆಪುರ ಯುನೈಟೆಡ್ ಮೆರೈನ್ ಮೀನು ಸಂಸ್ಕರಣಾ ಘಟಕದ ಮುಂಭಾಗದಲ್ಲಿ ಡಿವೈಎಫ್ಐ ಕೋಡಿಕೋಟೆಪುರ ಪ್ರತಿಭಟನಾ ಮೆರವಣಿಗೆ ನಡೆಸಿದೆ. ಇಲ್ಲಿನ ಕೋಡಿಕೋಟೆಪುರದಲ್ಲಿ ಕಲ್ಲಿದ್ದಲು ಉಪಯೋಗಿಸಿ ಮೀನು ಸಂಸ್ಕರಣಾ ಘಟಕಗಳು ಕಾರ್ಯಾಚರಿಸುವುದರಿಂದ ಹಾರುಬೂದಿ ಪರಿಸರವಿಡೀ ಹರಡಿ ಮಾರಕ ಕಾಯಿಲೆಗಳು ಜನರಲ್ಲಿ ಕಾಡ್ತಿದೆ. ಮಾಲಿನ್ಯ ಕುರಿತು ವಿವರಿಸಿದರೆ ಪರಿಸರ ನಿಯಂತ್ರಣ ಮಾಲಿನ್ಯ ಮಂಡಳಿ ಅಧಿಕಾರಿ ಕಾರ್ಖಾನೆ ಪರವಾಗಿ ಹೇಳಿಕೆ ಕೊಡ್ತಿದ್ದಾರೆ. ಕಾನೂನು ಮೀರಿ ಪರಿಸರಕ್ಕೆ ಮಾರಕವಾಗಿ ಉಳ್ಳಾಲದ ಕೈಗಾರಿಕೆಗಳು ಮುಂದುವರಿದಲ್ಲಿ ವಿಧಾನಸೌಧಕ್ಕೆ ಕಾಲ್ನಡಿಗೆ ಜಾಥಾ ಮೂಲಕ ತೆರಳಿ ಮುತ್ತಿಗೆ ಹಾಕಲು ಡಿವೈಎಫ್ಐ ಸಿದ್ಧವಿದೆ ಎಂದು ಡಿವೈಎಫ್ಐ ಜಿಲ್ಲಾಧ್ಯಕ್ಷ ವಿಕೆ ಇಮ್ತಿಯಾಜ್ ಹೇಳಿದ್ದಾರೆ. ಮುಖಂಡ ಮನೋಜ್ ವಾಮಂಜೂರು ಮಾತನಾಡಿ, ಬದುಕುವ ಹಕ್ಕನ್ನ ಕಸಿಯುವ ಕೆಲಸಗಳಾಗ್ತವೆ. ಸಮುದ್ರ ನದಿ ತೀರ ಪ್ರವಾಸೋದ್ಯಮಕ್ಕೆ ಸೂಕ್ತ. ಜನಪ್ರತಿನಿಧಿಗಳ ಸಮಸ್ಯೆಯಿಂದ ಕಂಪನಿಗಳು ಬರಲು ಸಾಧ್ಯವಾಗಿದೆ ಎಂದರು. ಈ ಸಂದರ್ಭ ರಜಾಕ್ ಮೊಂಟೆಪದವು, ಅಶ್ರಫ್ ಅರಿಕಳ ಮುಂತಾದವರು ಉಪಸ್ಥಿತರಿದ್ದರು. ಬಾಧಿಸುತ್ತಿದೆ ವಿಧ ವಿಧ ರೋಗ, ಬಾಧಿಸುತ್ತಿದೆ ವಿಧ ವಿಧ. ಇನ್ಕಿಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್. ಕೋಟೆಪುರ ಜನರ ಐಕ್ಯತೆ ಜಿಂದಾಬಾದ್, ಜಿಂದಾಬಾದ್. ಮಾಡುತ್ತಲಿದ್ದೆ ಕಲ್ಲಿದ್ದಲಿನ ಆರುವ ಬೂದಿ, ಉತ್ತರೆಯಲ್ಲಿ ಜಿಲ್ಲಾಡಳಿತ, ಉತ್ತರೆಯಲ್ಲಿ ನಗರಸಭೆ, ಉತ್ತರೆಗಾಗಿ ನಮ್ಮ ಆರೋಗ್ಯದ ರಕ್ಷಣೆಗಾಗಿ. ಮೊದಲನೇದಾಗಿ ಇಲ್ಲಿ ಇಂತಹ ಕಂಪನಿಗಳಿಗೆ ಅವಕಾಶ ಕೊಟ್ಟಿರುವವರಿಗೆ ನಾವು ಧಿಕ್ಕಾರ ಕೂಗಬೇಕಾಗ್ತದೆ. ಇಂತಹ ಸಮುದ್ರದ ತೀರ, ಒಂದು ಪಕ್ಕದಲ್ಲಿ ನದಿ ಇರುವಂತಹ ಜಾಗದಲ್ಲಿ ಇವರ ತ್ಯಾಜ್ಯಗಳನ್ನು ಬಿಡಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಇಂತಹ ಕಾರ್ಖಾನೆಗಳನ್ನು ಮುನ್ನಡೆಸಿಕೊಂಡು ಹೋಗ್ಲಿಕ್ಕೆ. ಈ ಉಳ್ಳಾಲ ಕೋಡಿಕೋಟೆಪುರ ಪ್ರದೇಶದಲ್ಲಿ ಅನೇಕ ಮೀನಿನ ಸಂಸ್ಕರಣಾ ಕಾರ್ಖಾನೆಗಳಿವೆ. ಕಳೆದ 3-4 ದಶಕಗಳಿಂದ ಇಲ್ಲಿ ಕೈಗಾರಿಕೆಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಕಳೆದ 4-5 ವರ್ಷಗಳ ಹಿಂದೆ ಇತ್ತೀಚೆಗೆ ಯುನೈಟೆಡ್ ಮೆರೈನ್ ಎನ್ನುವಂಥ ಕಂಪನಿ ಈ ಮೀನು ಸಂಸ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ಕಟ್ಟಿಗೆಯ ಬದಲಾಗಿ ಇಲ್ಲಿ ಕಲ್ಲಿದ್ದಲನ್ನು ಬಳಕೆ ಮಾಡಲಿಕ್ಕೆ ಆರಂಭ ಮಾಡಿ, ಈ ಕಲ್ಲಿದ್ದಲು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯರಿಗೆ ಆರಂಭದಲ್ಲಿ ಇದರ ಪರಿಣಾಮ ಗೊತ್ತಾಗಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸಂಸ್ಕರಣೆ ಮಾಡುವಂಥ ಸಂದರ್ಭದಲ್ಲಿ